ಇನ್ನು ಉಳಿದ ಬ್ಯಾರೀಸ್ ಅಕಾಡೆಮಿ ಆಫ್ ಲರ್ನಿಂಗ್ ವತಿರ್ದ ಪ್ರತಿಭಾನ್ವೇಷಣೆ ಬಕ್ಕ ವಿದ್ಯಾರ್ಥಿ ವೇತನ ವಿತರಣೆ 2014 ಕಾರ್ಯಕ್ರಮ ಶನಿವಾರ ನಡೆತಂಡು. ಇನೋಳಿ ಬ್ಯಾರಿಸ್ ಅಕಾಡೆಮಿ ಆಫ್ ಲರ್ನಿಂಗ್ ವತಿರ್ದು ಪ್ರತಿಭಾನ್ವೇಷಣೆ ಬೊಕ್ಕ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮನ ಶನಿವಾರ ಕಾಂಡ ನಡಪಾಯಿರು. ಕಾರ್ಯಕ್ರಮದ ಉದ್ದಿಪನ ಮಲ್ತಿನ ಬ್ಯಾರಿ ಸಂಸ್ಥದ ಟ್ರಸ್ಟಿ ಸಿದ್ದಿಕ್ ಬ್ಯಾರಿ ಪಾತ್ರೊಂದು ವಿದ್ಯಾರ್ಥಿಗಳು ವಾ ವಿಷಯಡ್ ಆಸಕ್ತಿನ ಪಡೆತರ ಆ ವಿಷಯಡ್ ಅವಕಾಶ ತಿಕ್ಕೊಡು ಬೊಕ್ಕ ಪ್ರತಿಭಾವಂತ ಜೋಕ್ಲಿನ ಶಿಕ್ಷಣಗ ಒವ್ವೇ ರೀತಿಡ್ ತಡೆಯಾರ ಬಲ್ಲಿ ಪಂಪಿನ ನಿಲೆಟ್ ಟ್ಯಾಲೆಂಟ್ ಹಂಟ್ನ ಅಟನೆ ಮಲ್ತದನ್ ಪಾಡು ತೆರಿಪಾಯರು. ಮಕ್ಕಳಿಗೂ ಪ್ರತಿಭಾವಂತ ಮಕ್ಕಳಿಗೂ ಅವರಿಗೆ ಯಾವ ವಿಷಯದಲ್ಲಿ ತಡೆ ಇರದೆ ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು ಅಂತ ಹೇಳಿ ನಮ್ಮ ಈ ಇನ್ಸ್ಟಿಟ್ಯೂಷನ್ ನಾವು ಸ್ಟಾರ್ಟ್ ಮಾಡಿರೋದು. ನಮ್ಮ ಇನ್ಸ್ಟಿಟ್ಯೂಷನ್ನ ಬ್ಯಾಕ್ಗ್ರೌಂಡ್ ತಾವು ನೋಡಿದರೆ 1906ರಲ್ಲಿ ನನ್ನ ಮುತ್ತದ್ದು ಶುರು ಮಾಡಿದ ಇಂಥ ಈ ಶಾಲೆ ಇವತ್ತು ದೇವರ ದಯಿಂದ ನಮ್ಮ ಹತ್ರ ಒಂದು 22 ಬೇರೆ ಬೇರೆ ಕಡೆ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಎಲ್ಲ ಕಡೆ ಇನ್ಸ್ಟಿಟ್ಯೂಷನು ಅದರ ದೇವೋದ್ದೇಶ ಏನು ಅಂತ ಹೇಳಿದರೆ ನಾವು ಇದರಿಂದ ಕಮರ್ಷಿಯಲ್ ವೆಂಚರ್ ಎಂದರೆ ವಾಣಿಜ್ಯೇತರಾಗಿ ನಾವು ಮಾಡಲಿಕ್ಕೆ ಖಂಡಿತ ಬಯಸುವುದಿಲ್ಲ. ಬಿಡ್ ಪ್ರಾಂಶುಪಾಲರು ಶ್ರೀ ಪಿ ಮಹಾಬಲೇಶಪ್ಪ ಪಾತಿರೊಂದು ಕುಡ್ಲ ಬೊಕ್ಕ ಕೈತಲ್ದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ಅವಕಾಶ ಕಲ್ಪಿಸಾವನ ನಿಟ್ಟಿಡು ಟ್ಯಾಲೆಂಟ್ ಹಂಟ್ ಕಾರ್ಯಕ್ರಮ ನಡಪವೊಂದು ಬೈದನು. ಪಿಯುಸಿ ಬೊಕ್ಕದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಬಿಟ್ಟಿಡು ಪ್ರವೇಶ ಪಡೆನಾಗ 14% ರಿಯಾಯಿತಿ ಕೊರ್ಪ ಎಡ್ಡೆ ಫಲಿತಾಂಶ ದಾಖಲಿಸಾದು ಪೋಯ್ಲಕ 25%, 50% ಬೊಕ್ಕ 100% ಸ್ಕಾಲರ್ಶಿಪ್ನು ಒದಗಿಸಾವ ಪಂಡು ತೆರಿಪಾಯಿರು. ಈ ಬಾರಿ ಕೂಡ ಈ ಒಂದು ಟ್ಯಾಲೆಂಟ್ಸ್ ಹಂಟ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅನೇಕ ಪ್ರತಿಭಾ ಸಂಪನ್ನ ವಿದ್ಯಾರ್ಥಿಗಳು PUCಯನ್ನು ಮುಗಿಸಿ ಬಂದಿರತಕ್ಕಂಥವರು ನಮ್ಮ ಒಂದು ಟ್ಯಾಲೆಂಟ್ ಹಂಟ್ ಅಂತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಒಂದು ಭಾಗಿಗಳಾಗ್ತಾರೆ. ಈ ಭಾಗಿಗಳಾದಂತಹ ವಿದ್ಯಾರ್ಥಿಗಳು ನಮ್ಮಲ್ಲಿ ಪ್ರವೇಶವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ನೇರವಾಗಿ ಅವರಿಗೆ 10% ಒಂದು ಡಿಸ್ಕೌಂಟನ್ನು ನಾವು ಅಂದರೆ ಒಂದು ಸ್ಕಾಲರ್ಶಿಪ್ ರೂಪದಲ್ಲಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಇದರಲ್ಲಿ ಇನ್ನೂ ತುಂಬ ಉತ್ತಮವಾದಂತಹ ಒಂದು ಫಲಿತಾಂಶದಿಂದ ಹೊರಗಡೆ ಬಂದರೆ ಅವ್ರಿಗೆ ಅವರ ಒಂದು ಸಾಮರ್ಥ್ಯದ ಹಿನ್ನೆಲೆಯಲ್ಲಿ 25% ಸ್ಕಾಲರ್ಶಿಪ್ಪು ಯಾವುದೋ ಅಂದರೆ CETಯಲ್ಲಿ ಒಂದು ಫೀಸ್ ಸ್ಟ್ರಕ್ಚರ್ ಏನು ಫಿಕ್ಸ್ ಆಗಿದೆ ಆ ಒಂದು ಫೀಸ್ ಸ್ಟ್ರಕ್ಚರ್ನ ಆಧಾರದ ಮೇಲೆ 25%, ಇನ್ನೂ ಅತ್ಯಂತ ಉತ್ತಮವಾದಂತಹ ಫಲಿತಾಂಶದ ಹಿನ್ನೆಲೆಯಲ್ಲಿ ಹೊರಗಡೆ ಬಂದರೆ 50% ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೇವೆ. ಕಂಪ್ಯೂಟರ್ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಮುಸ್ತಫಾ ಬಸ್ತಿಕೋಡಿ, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಅಬ್ದುಲ್ಲಾ ಗುಬ್ಬಿ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. 2ನೇ PUC ಉತ್ತೀರ್ಣರಾಯಿನ ವಿದ್ಯಾರ್ಥಿಗಳಿಗೂ ಶನಿವಾರ ಕಾಂಡೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ ಬೊಕ್ಕ ಸಾಮಾನ್ಯ ಜ್ಞಾನದ ಬಗೆಟ್ಟು 45 ನಿಮಿಷದ ಪ್ರಶ್ನೆಗಳನ್ನು ಉಳಪಡೆಯಿನ ಪ್ರತಿಭಾನ್ವೇಷಣೆ ಪರೀಕ್ಷೆ ನಡೆತಂದು.